ಸಂಗೀತ ಆಸ್ವಾದನೆ ಮಾಡುವುದರ ಮೂಲಕ ಮಾನಸಿಕ ಒತ್ತಡ ಕಡಿಮೆ ಮಾಡಲು ಸಾಧ್ಯ ಎಂದು ಮಂಗಳೂರು ಉಪ ಪೊಲೀಸ್ ಆಯುಕ್ತ ವಿನಯ್ ಗಾಂವ್ಕರ್ ಹೇಳಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕಾಮಧೇನು ಗೋ ಆಶ್ರಮ ಟ್ರಸ್ಟ್ ಹಾಗೂ ಮಂಗಳ ಸೇವಾ ಸಮಿತಿ ಟ್ರಸ್ಟ್ ಸಹಯೋಗದಲ್ಲಿ ಮಂಗಳೂರು ಹೊರವಲಯದ ಕುತ್ತಾರುಪದವು ಬಾಲ ಸಂರಕ್ಷಣಾ ಕೇಂದ್ರದಲ್ಲಿ ಶನಿವಾರ ನಡೆದ ಸಂಗೀತ ಸಂಭ್ರಮ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಪೊಲೀಸ್ ಉಪ ಆಯುಕ್ತ ವಿನಯ್ ಗಾಂವ್ಕರ್, ಬಾಲ ಸಂರಕ್ಷಣಾ ಕೇಂದ್ರ ಹಮ್ಮಿಕೊಂಡಿರುವ ಸಮಾಜಮುಖಿ ಕಾರ್ಯಕ್ರಮ ದೇಶಕ್ಕೆ ಮಾದರಿಯಾಗಿದೆ. ಮಕ್ಕಳಿಗೆ ಶಿಕ್ಷಣ, ಆಹಾರ, ವಸತಿ ವ್ಯವಸ್ಥೆ ಮಾಡುವುದರ ಮೂಲಕ ಅವರ ಉತ್ತಮ ಭವಿಷ್ಯ ರೂಪಿಸುತ್ತಿದೆ. ಇಲ್ಲಿರುವ ಮಕ್ಕಳಿಗೂ ಸಂಗೀತ ಆಸ್ವಾದಿಸಲು ಅವಕಾಶ ಸಿಕ್ಕಿರುವುದು ಸಂತೋಷ ತಂದಿದೆ ಎಂದು ಹೇಳಿದರು. ಬಾಲ ಸಂರಕ್ಷಣಾ ಕೇಂದ್ರ ನಮ್ಮ ದೇಶದಲ್ಲಿಯೇ ಅತ್ಯಂತ ಒಂದು ಉತ್ತಮವಾದ ಸೇವೆಯನ್ನು ಸಲ್ಲಿಸಿರುತ್ತಿರುವ ಒಂದು ಸಂಸ್ಥೆಗಳಲ್ಲಿ ಒಂದಾಗಿದೆ. ಯಾಕೆಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ವಿದ್ಯೆ, ಆಹಾರ ಮತ್ತು ಬಟ್ಟೆ ಈ ಮೂರು ವಸ್ತುಗಳು ಅಥವಾ ಈ ಮೂರು ವಿಷಯದಲ್ಲಿ ವಂಚಿತರಾಗಿರುವವರಿಗೆ ನಮ್ಮ ಈ ಒಂದು ಸಂಸ್ಥೆಯ ಮೂಲಕ ದೇಶದಾದ್ಯಂತ ಪಸರಿಸಿಕೊಂಡಿರುವಂಥ ವಿದ್ಯಾರ್ಥಿ ಸಮೂಹಗಳನ್ನು ಸಂಗ್ರಹಿಸಿ ಅವರಿಗೆ ವಿದ್ಯಾರ್ಜನೆ ಮಾಡಿ ಅವರಿಗೆ ಒಂದು ಶಿಸ್ತುಬದ್ಧ ಜೀವನವನ್ನು ಕಲಿಸಿಕೊಟ್ಟು ಅವರ ಮುಂದಿನ ಜೀವನದಲ್ಲಿ ಒಳ್ಳೆಯ ನಾಗರಿಕರಾಗಿ ಬೆಳೀಲಿಕ್ಕೆ ಅವಕಾಶ ಮಾಡಿಕೊಡ್ತಿದ್ದಾರೆ. ನೀವೆಲ್ಲ ಪುಟಾಣಿಗಳು ಇಲ್ಲಿಯ ಒಂದು ಶಿಸ್ತುಬದ್ಧ ಜೀವನವನ್ನು ನಿಮ್ಮ ಮುಂದಿನ ಜೀವನದಲ್ಲೂ ಅಳವಡಿಸಿಕೊಂಡು ಇಲ್ಲಿ ಯಾವ ರೀತಿಯ ಒಂದು ಸಂಪ್ರದಾಯ ಅಥವಾ ಇಲ್ಲಿಯ ಪದ್ಧತಿಯನ್ನು ನೀವು ಮುಂದಿನ ಜೀವನದಲ್ಲೂ ಅಳವಡಿಸಿಕೊಂಡ್ರೆ ನಿಜವಾಗಿಯೂ ನೀವು ಒಬ್ಬ ಉತ್ತಮ ಒಳ್ಳೆಯ ನಾಗರಿಕರಾಗ್ತೀರಾ, ಪ್ರತಿಷ್ಠಿತ ನಾಗರಿಕರಾಗ್ತೀರಂತೇಳಿ ನನ್ನ ಅನಿಸಿಕೆ. ಮಂಗಳ ಸೇವಾ ಸಮಿತಿ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಪಿ ಅನಂತಕೃಷ್ಣ ಭಟ್ ಮಾತನಾಡಿ, ಬಾಲ ಸಂರಕ್ಷಣಾ ಕೇಂದ್ರದಲ್ಲಿ ಮಕ್ಕಳಿಗೆ ಪೂರಕವಾದ ವಾತಾವರಣವಿದೆ. ಮಕ್ಕಳು ಸಂಗೀತ ಪರಿಸರದ ಬಗ್ಗೆ ಹೆಚ್ಚಿನ ಪರಿಜ್ಞಾನ ಹೊಂದಲು ಈ ರೀತಿ ಸಂಗೀತ ಕಾರ್ಯಕ್ರಮದ ಅಗತ್ಯವಿದೆ. ಇದಕ್ಕೆ ಅವಕಾಶ ಮಾಡಿಕೊಟ್ಟ ಕನ್ನಡ ಹಾಗೂ ಸಂಸ್ಕೃತಿ ಇಲಾಖೆಗೆ ಅಭಿನಂದನೆ ಸಲ್ಲಿಸಿದರು. ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಪರಿಸರದ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳುವುದಾಗಿ ತಿಳಿಸಿದರು. ನಾನು ಯಾವಾಗಲೂ ಹೇಳ್ತೇನೆ, ಈ ನಮ್ಮ 1.5 ಎಕರೆ ಜಾಗದಲ್ಲಿ ಅರ್ಧ ಭಾಗ ಆಡಲಿಕ್ಕೆ ಆಟ, ಅರ್ಧ ಭಾಗ ತೋಟ ಹೇಗಿರಬೇಕು, ಹೇಗೆ ಮಾಡಬೇಕು, ನಮಗೂ ಮತ್ತು ಭೂಮಿಗೂ ಯಾವ ಸಂಬಂಧ, ಪರಿಸರದ ನಿರ್ಮಲವಾದಂಥ ಗಾಳಿ ಇರ್ಬೋದು, ಸೂರ್ಯನ ಬಿಸಿಲಿರ್ಬೋದು, ಎಲ್ಲ ದೇವರ ಕೊಡುಗೆ. ಅದನ್ನು ಮಲಿನಗೊಳಿಸದೆ ಹೇಗೆ ಪರಿಸರವನ್ನು ಕಾಯ್ದುಕೊಳ್ಳಬೇಕು ಅಂತ ಸ್ವಚ್ಛ ಭಾರತದ ಆ ಕಲ್ಪನೆ ಅದು ಕೇವಲ ಸಿದ್ಧಾಂತ ಅಲ್ಲ, ಅದು ವಾಸ್ತವಿಕತೆಗೆ, ಆದರ್ಶ ವಾಸ್ತವಿಕತೆಗೆ ಐಡಿಯಾಸ್ ಆ್ಯಂಡ್ ಐಡಿಯಲ್ಸ್ ಹ್ಯಾವ್ ಟು ಬಿ ಟ್ರಾನ್ಸ್ಫಾರ್ಮ್ ಇನ್ ಟು ರಿಯಾಲಿಟಿ ಆ್ಯಂಡ್ ಕಾಂಕ್ರೀಟ್ ರಿಯಾಲಿಟಿ ಅಂತ ನಾವು ಹೇಳ್ತೇವೆ. ಯಾಕೆಂದರೆ ಭಾಷಣ ಮತ್ತು ಘೋಷಣೆಗೆ ಮಾತ್ರ ಸ್ವಚ್ಛ ಭಾರತ ಸೀಮಿತ ಆಗುವುದಲ್ಲ, ಪ್ರತಿನಿತ್ಯದ ಅನುಸಂಧಾನದಲ್ಲಿ ಆಗಬೇಕು. ಅದನ್ನು ನಾನು ಮಕ್ಕಳಿಗೆ ಯಾವಾಗಲೂ ಹೇಳ್ತೇನೆ. ನಿನ್ನೆ ಕೂಡ ಒಂದು ಉದಾಹರಣೆ ಕೊಟ್ಟೆ. ಸಣ್ಣ ಮಗು ನಮ್ಮನೆಗೆ ಬಂದಾಗ ಅಪ್ಪ ಅಮ್ಮನೊಟ್ಟಿಗೆ ಬಾಳೆಹಣ್ಣು ತಿಂದ ನಂತರ ಆ ಸಿಪ್ಪೆಯನ್ನು ಆಚೆ ಈಚೆ ಓಡ್ತದೆ, ಎಲ್ಲಿ ಕಸದ ಬುಟ್ಟೆ ಉಂಟು ಅಂತ. ನನಗೆ ಆಶ್ಚರ್ಯ ಆಯಿತು. ನಾನು ನಿನ್ನೆ ಅದನ್ನೊಂದು ಉದಾಹರಣೆ ಕೊಟ್ಟೆ. ಸ್ವಚ್ಛ ಭಾರತ ಅಂದರೆ ಆ ಕಲ್ಪನೆ ಆ ಮಕ್ಕಳ ಎಳವೆಯಲ್ಲೇ ಇರಬೇಕು. ಕೃಷಿಗಳಂಥವರು ಬಹಳಷ್ಟು ಜನ 41 ಸಂವತ್ಸರಗಳಲ್ಲಿ ಇಲ್ಲಿಗೆ ಬಂದಿದ್ದಾರೆ, ಮಕ್ಕಳಿಗೆ ಶುಭವನ್ನು ಹಾರೈಸಿದ್ದಾರೆ, ಹರಸಿದ್ದಾರೆ. ಈ ಸಂಸ್ಥೆ ನಿರಂತರವಾಗಲಿ. ಈ ಮಕ್ಕಳಿಗೆ ನಾನು ಯಾವಾಗಲೂ ಹೇಳೋದು, ನೀವು ನಿಮ್ಮ ಒಂದು ಗೋಲ್ಡನ್ ಆಪರ್ಚುನಿಟಿ, ಒಳ್ಳೆಯ ಒಂದು ಅವಕಾಶ, ಅದನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. ನಿಮಗೆ ನೀವೇ ಗುರುಗಳು. ಯು ಹ್ಯಾವ್ ಟು ಪ್ರಿಪೇರ್ ಯುವರ್ ಸೆಲ್ಫ್. ದೇರ್ ಇಸ್ ನೋ ಶಾರ್ಟ್ಕಟ್ ಟು ಸಕ್ಸಸ್ ಎಕ್ಸೆಪ್ಟ್ ಹಾರ್ಡ್ ವರ್ಕ್. ಶ್ರೀಮತಿ ಯುವ ನಾಯಕರವರು ಕೂಡ ಸಂಗೀತವನ್ನು ಅವರು ಆರಾಧ್ಯ ದೇವರಾಗಿ ನಿರಂತರ ಪ್ರಾಕ್ಟೀಸ್ ಮಾಡಿದರೆ ಆಗ್ತಾರೆ ಅಷ್ಟೇ ವಿನಃ ಯಾವತ್ತೋ ಒಂದು ಸಲ ಹಾಡಿದರೆ ಆಗೋದಿಲ್ಲ. ಆಟ ಆಡುವ ಕ್ರಿಕೆಟ್ನಲ್ಲಿ ಇರ್ಬೋದು ಅಥವಾ ಥ್ರೋ ಬಾಲ್ ಇರ್ಬೋದು, ಪ್ರತಿನಿತ್ಯ ಆ ಪರಿಶ್ರಮದಿಂದ ಒಳ್ಳೆಯ ಒಂದು ಹಾಡು ಅಥವಾ ಒಳ್ಳೆಯ ಆಡುವಿಕೆ ಇದು ಸಾಧ್ಯ ಅಂತ ಹೇಳ್ತಾ, ನೀವು ಇದನ್ನೆಲ್ಲ ಪ್ರತಿಯೊಬ್ಬರು ಯಾರ್ಯಾರು ಬರ್ತಾರೆ ಅವರ ಒಳ್ಳೆಯತನವನ್ನು ನೀವು ಗ್ರಹಿಸಬೇಕು. ಸಾವು ಬದುಕು ಎರಡೂ ಇದೆ.
ಈ ಸಾವು ಮತ್ತು ಈ ಯಾಕೆಂತ ಹೇಳಿದ್ರೆ ನಮಗೆ ಎಲ್ರಿಗೂ ಇರುವಂಥ ಒಂದು ಭಯ ಅಂತ ಹೇಳಿದ್ರೆ ಹುಟ್ಟಿದ ಮೇಲೆ ಒಬ್ಬ ವ್ಯಕ್ತಿ ಸಾಯ್ತಾನೆ. ಈ ಸಾಯುವ ಮಧ್ಯದಲ್ಲಿರುವಂಥ ಈ ಬದುಕು ನಮ್ಮನ್ನು ಭಯ ಹುಟ್ಟಿಸುವಂಥ ಬದುಕು. ಇದು ಎಲ್ಲವನ್ನು ನಮ್ಮಿಂದ ಮಾಡಿಸಬೇಕಾಗ್ತದೆ. ಯಾಕೆಂತ ಹೇಳಿದರೆ ನಾವು ಯಾಕೆ ಹುಟ್ಟಿದ್ದೇವೆ, ಯಾಕೆ ಸಾಯ್ತದೆ, ನಮ್ಮ ಸೃಷ್ಟಿಕರ್ತ ಯಾರು, ಏನು ಎಂಬುದನ್ನು ನಾವು ಈಗ ಹೆಚ್ಚಿಗೆ ನಾವು ಆಲೋಚನೆ ಮಾಡಬೇಕಾಗಿಲ್ಲ. ಯಾಕೆಂತ ಹೇಳಿದರೆ ವಿಜ್ಞಾನ ತುಂಬ ಮುಂದುವರಿತಾ ಇದೆ, ಎಲ್ಲದಕ್ಕೂ ಒಂದು ಅರ್ಥವನ್ನು ಕೊಡ್ತಾ ಇದೆ, ಆವಿಷ್ಕಾರಗಳು ಬಹಳಷ್ಟು ಬೆಳೀತಾ ಇದೆ. ಈ ಒಂದು ಮುಂದಿನ ದಿನಗಳಲ್ಲಿ ಏನಾಗ್ತದೆ ಅಂತ ಯಾರಿಗೂ ಗೊತ್ತಿಲ್ಲ. ಅಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮ ಜೀವನ ಎಂಬುದು, ಈ ಒಂದು ಬದುಕು ಎಂಬುದು ತುಂಬ ಕಷ್ಟ ಅಂತ ಹೇಳಬೇಕು. ಯಾಕೆಂತ ಹೇಳಿದರೆ ನಾನೊಂದು ಪರಿಸರಕ್ಕೆ ಬೇಕಾಗಿ ಭಾಳಷ್ಟು ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ ನಮ್ಮ ಸಂಸ್ಥೆಗಳು. ಈಗ ಸಿಕ್ಕಲ್ಲಿ ಈ ಮರಗಳನ್ನು ಕಡಿಯುವಂಥ ಒಂದು ವ್ಯವಸ್ಥೆ ಆಗ್ತದೆ. ಅಭಿವೃದ್ಧಿಯ ದೃಷ್ಟಿಯಲ್ಲಿ ಮರಗಳನ್ನು ಕಡಿಯುವಂಥದ್ದು ಅದು ಸಹಜ. ಆದರೆ ಅಷ್ಟೇ ಒಂದು ವೇಗವಾಗಿ ಅದನ್ನು ಬೆಳೆಸುವಂಥ ಒಂದು ಪ್ರವೃತ್ತಿ ನಮ್ಮಲ್ಲಿ ಇಲ್ಲ. ಎಲ್ಲ ನಾಶ ನಾಶ ನಾಶ, ಇದರಲ್ಲೇ ನಮಗೆ ಆಸಕ್ತಿ. ಅದನ್ನು ಮತ್ತೆ ಅಭಿವೃದ್ಧಿಪಡಿಸಬೇಕೆಂಬುದರಲ್ಲಿ ನಮಗೆ ಭಾಳ ಆಸಕ್ತಿ ಕಡಿಮೆ ಆಗಿದೆ. ಇದು ಹೋಗಬೇಕು. ಯಾಕೆಂತ ಹೇಳಿದರೆ ನಾವು ಒಂದು ಮರವನ್ನು ಕಡಿಯುವಂಥ ಒಂದು ಪರಿಸ್ಥಿತಿ ಬಂದರೆ 10 ಮರಗಳನ್ನು ನಾವು ಬೆಳೆಸುವಂಥ ಒಂದು ನಮಗೆ ಮನೋಭಾವ ಇರಬೇಕು. ಆಗಲೇ ಈ ಒಂದು ಸೃಷ್ಟಿ, ಯಾಕೆಂತ ಹೇಳಿದರೆ ಸೃಷ್ಟಿ ನಮಗೆ ಎಲ್ಲವನ್ನೂ ಕೊಟ್ಟಿದೆ, ಈ ಪರಿಸರ ಎಲ್ಲವನ್ನೂ ನಮ್ಗೆ ಕೊಟ್ಟಿದೆ. ಬಟ್ ನಾವು ಈ ಸೃಷ್ಟಿಗೆ, ಈ ಒಂದು ಇದಕ್ಕೆ, ಪರಿಸರಕ್ಕೆ ನಾವು ಏನೂ ಕೊಡ್ತಾ ಇಲ್ಲ, ನಾವು ಎಲ್ಲವನ್ನೂ ಹಾಳು ಮಾಡ್ತಾ ಇದ್ದೇವೆ. ಹೀಗೆ ಆಗಬಾರ್ದು. ಈ ನಮ್ಮದೇನು ವೃತ್ತಿ ಇದೆ ಅಥವಾ ನಮ್ಮದೇನು ಕಲೆ ಇದೆ, ಆ ಕಲೆಯ ಮುಖಾಂತರ ನಾವು ಸಮಾಜಕ್ಕೆ ಏನಾದರೂ ಕೊಡಬೇಕು ಅನ್ನೋ ಒಂದು ವೇಳೆ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ನಮಗೆ ಇವತ್ತು ಈ ವಿಶೇಷವಾಗಿ ಆಶ್ರಮದಲ್ಲಿ ಸೇವೆ ಮಾಡಲಿಕ್ಕೆ ಮತ್ತು ತಮ್ಮನ್ನೆಲ್ಲ ಭೇಟಿಯಾಗಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಪ್ರಥಮದ ಧನ್ಯವಾದ ಹೇಳ್ತೇನೆ. ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಪರಿಸರ ಸಂರಕ್ಷಣಾ ಒಕ್ಕೂಟದ ಅಧ್ಯಕ್ಷ ಸ್ವರ್ಣಸುಂದರ್, ದಕ್ಷಿಣ ಕನ್ನಡ ಜಿಲ್ಲಾ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ದಿಲ್ರಾಜ್ ಆಳ್ವಾ, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯ್ಕ್ ಇಂದಾಜೆ ಉಪಸ್ಥಿತರಿದ್ದರು. ಸಭಾ ಕಾರ್ಯಕ್ರಮದ ಬಳಿಕ ವಿಭಾ ನಾಯ್ಕ್ ಹಾಗೂ ತಂಡದವರಿಂದ ಸಂಗೀತ ಕಾರ್ಯಕ್ರಮ ನಡೆಯಿತು. स्वामी नीनो शाश्वत